ಬೇಸಿಗೆ ಕಾಲದಲ್ಲಿ ಅಡಕೆ, ತೆಂಗು ಮುಂತಾದ ಮರವೇರಿ ಫಸಲುಗಳನ್ನು ಕೀಳಲು ಮದ್ದು ಸಿಂಪಡಿಸುವುದು ಸುಲಭದ ಕೆಲಸ. ಆದರೆ ಮಳೆಗಾಲದಲ್ಲಿ ಕಷ್ಟ ಸಾಧ್ಯ. ಹಾಗಾದ್ರೆ ಇನ್ನು ಚಿಂತೆ ಮಾಡಬೇಡಿ. ಮಳೆಗಾಲದಲ್ಲಿ ಅಡಕೆ, ತೆಂಗು ಮರವೇರಿ ಫಸಲುಗಳನ್ನು ಕೀಳಲು ಮದ್ದು ಸಿಂಪಡಿಸಲು ಬೇಕಾದ ಯಂತ್ರೋಪಕರಣಗಳ ತಯಾರಿಕಾ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ ಕಾಣಿಯೂರು ಗ್ರಾಮದ ಬೈತಡ್ಕದಲ್ಲಿರುವ ಕುಕ್ಕೇನಾಥ ಬಾಲಸುಬ್ರಹ್ಮಣ್ಯ ಇಂಜಿನಿಯರಿಂಗ್ ವರ್ಕ್ ಈ ಯಂತ್ರೋಪಕರಣಗಳನ್ನು ತಯಾರಿಸಿಕೊಡುವಲ್ಲಿ ಪ್ರಸಿದ್ಧಿಯಾಗಿದೆ. ಸಂಸ್ಥೆಯಲ್ಲಿ ಮಳೆಗಾಲದ ಸಮಯದಲ್ಲಿ ಅಡಿಕೆ ಮರವೇರಿ ಮದ್ದು ಸಿಂಪಡಿಸಲು ಹಾಗೂ ಅಡಿಕೆ ತೆಗೆಯಲು, ಟ್ರೀ ಸೈಕಲ್ ಹಾಗೂ ತೆಂಗಿನಕಾಯಿ ತೆಗೆಯಲು ಮುಂತಾದ ಕೃಷಿಗೆ ಪೂರಕವಾಗಿ ತಯಾರಿಸಿದ ಯಂತ್ರೋಪಕರಣಗಳನ್ನು ಗ್ರಾಹಕರ ಅನುಕೂಲಕ್ಕೆ ಬೇಕಾದಂತೆ ಕ್ಲಬ್ದ ಸಮಯದಲ್ಲಿ ತಯಾರಿಸಿಕೊಡಲಾಗುವುದು. ಸಂಸ್ಥೆ ಕುರಿತು, ಅಲ್ಲಿ ತಯಾರಾಗುವ ಯಂತ್ರೋಪಕರಣಗಳ ಕುರಿತು ಕೃಷಿಕ ಕುಂಟ್ಯಾನ ಗಾರ್ಡನ್ ಮೂಲಕ ಪ್ರವೀಣ್ ಕುಂಟ್ಯಾನ್ ಅವರ ಮಾತಿನಲ್ಲಿ ಕೇಳೋಣ. ನಮಸ್ತೆ, ನನ್ನ ಹೆಸರು ಪ್ರವೀಣ್ ಕುಂಟ್ಯಾನ ಅಂತೇಳಿ. ನಾನು ಚಾರ್ವಾಕ ಕುಂಟ್ಯಾನ ಗಾರ್ಡನ್ಸ್ ಅಂತ ಹೇಳುವ ಒಂದು ತೋಟ ನಮ್ಮಲ್ಲಿ ಇಲ್ಲಿ ಉಂಟು. ಇವತ್ತಿನ ದಿವಸದಲ್ಲಿ ನಮಗೆ ಈ ಮಳೆಗಾಲದಲ್ಲಿ ಅಡಿಕೆಗೆ ಮದ್ದು ಬಿಡುವಂಥದ್ದು ತುಂಬ ಕಷ್ಟ ಆಗ್ತಾ ಉಂಟು. ಯಾಕಂತೇಳಿದರೆ ಇವತ್ತಿನ ದಿವಸ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ಈ ಮಳೆ ಸಂದರ್ಭದಲ್ಲಿ ಅಡಿಕೆ ಮರಕ್ಕೆ ಹತ್ತಲಿಕ್ಕೂ ಕಷ್ಟ ಆಗ್ತಾ ಉಂಟು. ಯಾಕಂತೇಳಿದರೆ ಅದು ಜಾರುವಂಥದ್ದು, ಸ್ವಲ್ಪ ಮಳೆ ಬಂದರೂ ಜಾರುವಂಥದ್ದು. ಇವತ್ತು ಕುಕ್ಕೇನಾಥ ಬಾಲಸುಬ್ರಹ್ಮಣ್ಯ ಇಂಜಿನಿಯರಿಂಗ್ ವರ್ಕ್ಸ್ ಬೈತಡ್ಕ ಇದರ ಮಾಲೀಕರಾದ ಪುರುಷೋತ್ತಮ್ ಕಂಡಿಗ ಇವರು 1.5 ವರ್ಷದ ಹಿಂದೆಯೇ ಈ ಟ್ರೀ ಸೈಕಲನ್ನು ತಯಾರು ಮಾಡಿರುತ್ತಾರೆ. ಆಗ ನಮಗೆ ಅದು ಏನೋ ಎಂಥದೋ ಅಂತ ಹೇಳಿ ಆಗ್ತಾಯಿತ್ತು. ಆದರೆ ಇವತ್ತಿನ ದಿವಸ ನಾವು ಅದನ್ನು ಯೂಸ್ ಮಾಡುವಾಗ ನಮಗೆ ಗೊತ್ತಾಯಿತು ಅದರ ಲಾಭ, ಏನು ಪ್ರಯೋಜನ ಆಗ್ತಾ ಉಂಟು ಅಂತೇಳಿ. ಮೊದಲು ಅವನು ಅಡಿಕೆ ಮರಕ್ಕೆ ಹತ್ತುವಂಥ ವ್ಯವಸ್ಥೆ ಏನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡಿದ್ದ. ಈಗ ಅದರ ಜೊತೆಗೆ ತೆಂಗಿನ ಮರಕ್ಕೆ ಹತ್ತುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಉಂಟು. ನೋಡಿ, ನಾವು ನಮ್ಮ ತೋಟದಲ್ಲಿ ಟ್ರೀ ಸೈಕಲ್ ಮುಖಾಂತರ ಅಡಿಕೆ ಮರಕ್ಕೆ ಹತ್ತುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ಇವತ್ತಿನ ದಿವಸ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ಆದರೂ ಕೂಡ ಇವತ್ತು ನಮ್ಮ ತೋಟದಲ್ಲಿ ನಾವೇ ಕೆಲಸ ಮಾಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಈ ಥರ ಫಿಟ್ ಮಾಡಿ ಕೆಳಗಿನ ಪೋರ್ಷನಲ್ಲಿ ನಾವು ಒಮ್ಮೆ ಲೋಡ್ ಕೊಟ್ಟರೆ ಅದು ಟೈಟಾಗಿ ನಿಲ್ತದೆ, ಏನಾಗೋದಿಲ್ಲ. ಅದು ಯಾವ ಥರ ಆದರೂ ಕೂಡ ಏನಾಗೋದಿಲ್ಲ. ನಂತರ ಮೇಲೆ ಎತ್ತಿ ಅದರಲ್ಲಿ ಕೂತ್ಕೊಂಡು ಕೆಳಗಿನ ಕಾಲನ್ನು ಲೂಸ್ ಮಾಡಿ ಮೇಲೆ ಎತ್ತಿದ್ರೆ ಆಯಿತು. ಅದು ಇಮಿಡಿಯೇಟಾಗಿ ಆರಾಮ್ಸೆ ಮೇಲೆ ಹತ್ತಲಿಕ್ಕೆ ಆಗ್ತದೆ. ಈ ಥರ ಇಳಿಲಿಕ್ಕೂ ಅಷ್ಟೇ, ಕೆಳಗಿದ್ದು ನಾವು ಟೈಟ್ ಕೊಟ್ಟರೆ ಮತ್ತೆ ನೋಡಿ ಇದರಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಲೋಡ್ ಕಮ್ಮಿ ಮಾಡಿದ ಕೂಡಲೇ ಅದು ಕೆಳಗೆ ಹೋಗ್ತದೆ. ಕೆಳಗೆ ಹೋದ ಕೂಡಲೇ ತಿರ್ಗ ನಿಂತ ಕೂಡಲೇ ಅದು ಟೈಟ್ ಆಗ್ತದೆ. ಈ ಥರ ಒಟ್ಟಿಗೆ ಅಡಿಕೆ ಮರಕ್ಕೆ ರೋಗ ಏನಾದರೂ ಬಂದರೆ ಜನರು ಇಲ್ಲದೆ ಅದನ್ನು ರೋಗವನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ ಇವತ್ತು ಈ ಒಂದು ಸಾಧನದಿಂದ ನಮಗೆ ಆಗಿದೆ. ಇದರಲ್ಲಿ ವಿಶೇಷ ಏನಂತ ಹೇಳಿದರೆ, ಅವ ಮಾಡಿದಂಥ ಕೆಲಸ ಪರ್ಫೆಕ್ಟ್, ಅದು ಅಷ್ಟು ಪರ್ಫೆಕ್ಟ್ ಆಗಿ ಉಂಟು, ಅಷ್ಟು ಗ್ಯಾರಂಟಿ ಕೂಡ. ಸೇಫ್ಟಿ ವೈಸಲ್ಲಿ ನೋಡಿದರೂ ಕೂಡ, ನಾವು ಬೇರೆ ಕಡೆ ನೋಡಿದರೂ ಕೂಡ ಸೇಫ್ಟಿ ವೈಸಲ್ಲಿ ಕೂಡ ಆ ಒಂದು ಅದ್ಭುತವಾದ ಒಂದು ಸಲಕರಣೆ. ಹಾಗಾಗಿ ನೀವು ಮುಂದಿನ ದಿವಸದಲ್ಲಿ ಯಾರೇ ಆಗಲಿ, ಇದು ಬರೇ ನಾವು ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಹತ್ಬೋದು, ಮಕ್ಕಳು ಹತ್ಬೋದು, ಎಲ್ಲರೂ ಉಪಯೋಗ ಮಾಡುವಂಥ ಒಂದು ಸಾಧನ ಇದು. ಇದರಿಂದಾಗಿ ನಮಗೆ ಇವತ್ತು ಎಷ್ಟೋ ಅಡಿಕೆ ಕೊಳೆರೋಗ ಬರುವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಈ ಒಂದು ಸಾಧನದಿಂದ ನಮಗೆ ಆಗಿದೆ. ಹಾಗಾಗಿ ಎಲ್ಲ ಕೃಷಿಕರಲ್ಲಿ ನಾನು ಹೇಳೋದು ಇಷ್ಟೇ, ನಿಮ್ಮ ತೋಟದ್ದು ಏನುಂಟು ಕೆಲಸದವರಿಗೆ ಕಾಯದೆ ನೀವೇ ಅದನ್ನು ಕೆಲಸ ಮಾಡುವಂಥ ವ್ಯವಸ್ಥೆ ಆಗಬೇಕಿದ್ರೆ ಇದನ್ನೆಲ್ಲ ಉಪಯೋಗ ಮಾಡಿ. ಇವನಿಗೆ ವಿಪರೀತ ಬೇಡಿಕೆ ಉಂಟು. ಈಗ ನಾವು ಬೇಕಿದ್ರೂ ಕೂಡ ಇವತ್ತಿಂದ ಇವತ್ತಿಗೇನು ಸಿಕ್ಕುವುದಿಲ್ಲ, ಆರ್ಡ್ರ್ ಕೊಡಬೇಕಾಗ್ತದೆ. ಆದರೂ ಕೂಡ ಸಾಧ್ಯ ಆದಷ್ಟು ಬೇಗ ತಯಾರು ಮಾಡಿ ಕೊಡ್ತಾ ಇದ್ದಾನೆ. ಮತ್ತು ನಾವು ರೇಟು ಕೂಡ ಅಷ್ಟೇ, ಎಲ್ಲ ಕಡೆ ಹೋದ ಕೂಡಲೇ ಡಿಮಾಂಡ್ ಮೇಲೆ ಈ ದಿವಸದಿಂದ ದಿವಸಕ್ಕೆ ಸಾವಿರ ಜಾಸ್ತಿ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಈ ಒಂದು ರೀಸನೇಬಲ್ ರೇಟಲ್ಲಿ, ರೈತರಿಗೆ ಎಟಕುವ ರೇಟಲ್ಲಿ, ಒಂದು ರೀಸನೇಬಲ್ ರೇಟಲ್ಲಿ ಇವ ಮಾಡಿಕೊಡ್ತಾನೆ. ಅದಂದರೆ ಅವನಿಗೆ ರೈತರಿಗೆ ನನ್ನಿಂದೇನಾದರೂ ಒಂದು ಪ್ರಯೋಜನ ಆಗಬೇಕಂತ ಉದ್ದೇಶದಿಂದ ಅವನು ಒಂದು ರೈತನಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ಈ ಒಂದು ಕೆಲಸ ಮಾಡಿ ಈ ಒಂದು ಟ್ರೀ ಸೈಕಲ್ಗೆ ನಾನೊಬ್ಬ ಕೃಷಿಕನಾಗಿ ಅವನಿಗೆ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ನಮ್ಮ ಕುಕ್ಕೇನಾಥ ಬಾಲಸುಬ್ರಹ್ಮಣ್ಯ ಇಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ಮೇಲ್ಛಾವಣಿ ಗೇಟ್, ಅಡಕೆ ಒಣಗಿಸುವ ಸೋಲಾರ್ ಗೂಡು, ಲೇತ್, ಡ್ರಿಲ್ಲಿಂಗ್, ವೆಲ್ಡಿಂಗ್ ಮುಂತಾದ ಕೆಲಸಗಳನ್ನು ಕ್ಲಬ್ದ ಸಮಯದಲ್ಲಿ ಗ್ರಾಹಕರಿಗೆ ಒದಗಿಸಲಾಗುವುದೆಂದು ಸಂಸ್ಥೆಯ ಮಾಲಕರಾದ ಪುರುಷೋತ್ತಮ್ ತಿಳಿಸಿದ್ದಾರೆ. ಸಂಪರ್ಕಿಸಿ ಕುಕ್ಕೇನಾಥ ಬಾಲಸುಬ್ರಹ್ಮಣ್ಯ ಇಂಜಿನಿಯರಿಂಗ್ ವರ್ಕ್ಸ್, ಬೈತಡ್ಕ, ಕಾಣಿಯೂರು. ಮೊಬೈಲ್ ಸಂಖ್ಯೆ 7692437779 ಅಥವಾ 9481804776. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.